ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯಾಗಿದ್ದ ಡಾಕ್ಟರ್ ಬಿ ಯಶೋವರ್ಮ ಇಹಲೋಕ ತ್ಯಜಿಸಿದ್ದಾರೆ. ಶಿಕ್ಷಣ ಎಂದರೆ ಶಿಸ್ತು ಮತ್ತು ಉತ್ಕೃಷ್ಟ ಸ್ಥಾನಮಾನ ಎಂಬ ನಿಲುವಿನೊಂದಿಗೆ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗೆ ಬ್ರ್ಯಾಂಡ್ ತಂದುಕೊಟ್ಟ ಯಶೋವರ್ಮರವರು ಅಲ್ಪಕಾಲದ ಅಸೌಖ್ಯದಿಂದ ಮೇ 22ರಂದು ತಡರಾತ್ರಿ ಸಿಂಗಾಪುರದಲ್ಲಿ ಮೃತಪಟ್ಟಿದ್ದು, ಅವರ ಪಾರ್ಥಿವ ಶರೀರವನ್ನು ಮಂಗಳವಾರ ಬೆಳಗ್ಗೆ 7 ಗಂಟೆಗೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತರಲಾಯಿತು. ಅಲ್ಲಿಂದ ವಿಶೇಷ ಆಂಬ್ಯುಲೆನ್ಸ್ನಲ್ಲಿ ಚಾರ್ಮಡಿಗೆ ತಲುಪಿ ಅಲ್ಲಿನ ಪುತ್ತೂರು ಪಂಚಲಿಂಗೇಶ್ವರ ದೇವಸ್ಥಾನ ವಠಾರದಿಂದ ತೆರೆದ ಆಂಬ್ಯುಲೆನ್ಸ್ನಲ್ಲಿ ಉಜಿರೆ ವೃತ್ತದವರೆಗೆ ತಂದು ಬಳಿಕ ಅಲ್ಲಿಂದ ಸಾವಿರಾರು ವಿದ್ಯಾಭಿಮಾನಿಗಳ ಸಮ್ಮುಖದಲ್ಲಿ ಎಸ್ಡಿಎಂ ಕಾಲೇಜು ಒಳಾಂಗಣಕ್ಕೆ ತಂದು ಎನ್ಸಿಸಿ ಕೆಡೆಟ್ಗಳಿಂದ ಗೌರವ ವಂದನೆ ಸಲ್ಲಿಸಲಾಯಿತು. ಡಿ ಹರ್ಷೇಂದ್ರ ಕುಮಾರ್, ಸುರೇಂದ್ರ ಕುಮಾರ್ ಹಾಗೂ ಕುಟುಂಬ ವರ್ಗ ಕಾಲೇಜು ಮಹಾದ್ವಾರದಲ್ಲಿ ಗೌರವ ವಂದನೆ ಸಲ್ಲಿಸಿದರು. ಆ ಬಳಿಕ ಗಣ್ಯರಿಂದ ದರ್ಶನದ ಜೊತೆಗೆ ಕಾಲೇಜು ಶಿಕ್ಷಕ ವರ್ಗ, ಶಿಷ್ಯರು, ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಸಾವಿರಾರು ಮಂದಿ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡರು. ಯಶೋವರ್ಮರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ಉಜಿರೆ ಗ್ರಾಮದ ನೀರಚಿಲುಮೆ ಬಳಿ ಇರುವಂತಹ ಅವರ ನಿವಾಸದ ನಿನಾದದ ವಠಾರದಲ್ಲಿ ನಡೆಯಿತು. ಈ ಸಂದರ್ಭ ಕುಟುಂಬಸ್ಥರು, ಬಂಧುಗಳು ಇದ್ದು ಅಂತಿಮ ನಮನ ಸಲ್ಲಿಸಿದರು.